ಕನ್ನಡ ಪತ್ರಿಕೋದ್ಯಮದ ಪ್ರಥಮ ಹೆಜ್ಜೆ ಮಂಗಳೂರಿನ ನೆಲದಿಂದ ಆರಂಭವಾದದ್ದು. ಜರ್ಮನಿಯಿಂದ ಬಂದಂಥ ಫಾದರ್ ಹರ್ಮನ್ ಮಗ್ಲಿಂಗ್ ಅವರು 1843ರಲ್ಲಿ ಈ ಮಂಗಳೂರು ಸಮಾಚಾರ ಅಂತ ಹೇಳುವ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದ್ದೇ ಕನ್ನಡ ಪತ್ರಿಕೋದ್ಯಮಕ್ಕೆ ನಾಂದಿಯಾಯಿತು ಅಂತ ಹೇಳೋದನ್ನು ನಾವೆಲ್ಲರೂ ಕೇಳಿದ್ದೇವೆ. ಮತ್ತು ಜುಲೈ 1ನೇ ದಿನಾಂಕವನ್ನ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನಾಗಿ ನಾವು ಆಚರಿಸ್ತಾ ಬಂದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ ತಮಗೆ ಗೊತ್ತಿದೆ, ಕಳೆದ 2-3 ವರ್ಷದಿಂದ ಶ್ರೀನಿವಾಸ್ ಇಂದಾಜಿ ಅವರ ಸಾರಥ್ಯದಲ್ಲಿ ನಮ್ಮ ರಾಜ್ಯದಲ್ಲೇ ಬಹಳ ಗಮನ ಸೆಳೆಯುವಂತಹ ಕಾರ್ಯಕ್ರಮ ಮಾಡ್ತಾ ಇದೆ. ಅದರಲ್ಲಿಯೂ ಮುಖ್ಯವಾಗಿ ಇಡೀ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಚಿವರು ಮೆಚ್ಚಿಕೊಂಡಂತಹ ಪತ್ರಕರ್ತರು ಸ್ವತಃ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ ಆ ಗ್ರಾಮದ ಸಮಸ್ಯೆಗಳನ್ನು ಮತ್ತು ಆ ಗ್ರಾಮವನ್ನ ಒಂದು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಘ ಆಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮ ಇರ್ಬೋದು. ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಮಿತಿಯ ಒಂದು ಹೊಸ ಪರಿಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ, ಮಂಗಳೂರು ಅಂತ ಹೇಳಿದ್ರೆ ಕೂಡಲೇ ಬಹಳ ಸಣ್ಣ ಘಟನೆ ಆದ ಕೂಡಲೇ ಮಂಗಳೂರು ಹೊತ್ತಿರುತ್ತದೆ, ಮಂಗಳೂರಿನಲ್ಲಿ ಭೂಮಿ ಸಂಪರ್ಕತೆ ಇಲ್ಲ, ಮಂಗಳೂರು ಬಹಳ ಸೂಕ್ಷ್ಮ ಪ್ರದೇಶ ಅಂತ ಹೇಳುವ ಒಂದು ಮನೋಭಾವ ಇದೆ. ಆದರೆ ಹೊರತಾದ ಒಂದು ಮಂಗಳೂರು ಇದೆ. ಮಂಗಳೂರು ಅಂತ ಹೇಳಿದಕ್ಕೆಂತೆಲ್ಲ ಒಂದು ಬಹಳ ಸೌಹಾರ್ದತೆಯ ಒಂದು ಶತಮಾನದ ಇತಿಹಾಸ ಈ ಮಣ್ಣಿಗಿದೆ ಅಂತ ಹೇಳುವುದನ್ನು ತೋರ್ಪಡಿಸೋದಕ್ಕೋಸ್ಕರ ಯಾರಾದರೂ ಪತ್ರಕರ್ತರು ಈ ಸೌಹಾರ್ದದ ದೃಷ್ಟಿಯಿಂದ ಏನಾದರೂ ಒಂದು ಒಳ್ಳೆಯ ವರದಿಯನ್ನ ಮಾಡಿದರೆ ಅವರನ್ನ ಪ್ರತಿ ವರ್ಷ ಗುರುತಿಸಿ ಅವರಿಗೆ ಮಂಗಳೂರಿನ ಪತ್ರಕರ್ತರ ಸಂಘದಿಂದ ಬ್ರ್ಯಾಂಡ್ ಮಂಗಳೂರು ಅಂತ ಹೇಳುವ ಒಂದು ಪ್ರಶಸ್ತಿಯನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಕೂಡ ಕಳೆದ 2-3 ವರ್ಷದಿಂದ ನಾವು ಇಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಮತ್ತು ಈ ಬ್ರ್ಯಾಂಡ್ ಮಂಗಳೂರಿನ ಪ್ರಶಸ್ತಿ ಪ್ರದಾನ ಎರಡೂ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಬ್ರ್ಯಾಂಡ್ ಮಂಗಳೂರು ಒಂದು ಕಾರ್ಯಕ್ರಮ ನಾವು ಕಳೆದ 2018ರಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ನಾವು ಒಂದು ಸಭೆಯಲ್ಲಿ ಚರ್ಚೆ ಮಾಡಿದಾಗೆ ಪತ್ರಕರ್ತರು ಕೇವಲ ಸಂಘಟನೆಗೆ ಮಾತ್ರ ಸೀಮಿತವಾಗಬಾರದು. ನಾವು ಚೌಕಟ್ಟನ್ನು ಮೀರಿ ನಾವು ಪತ್ರಕರ್ತರು ಮತ್ತು ಒಂದು ಸಮಾಜ ಮತ್ತು ಸರ್ಕಾರದ ಕೊಂಡಿಯಾಗಿ ನಾವು ಕಾರ್ಯನಿರ್ವಹಿಸಬೇಕು. ಇವತ್ತು ಜನ ಸಾಮಾನ್ಯರ ಸಮಸ್ಯೆಗಳನ್ನು ನಾವು ಪತ್ರಿಕೆಗಳಲ್ಲಿ ವರದಿ ಮಾಡ್ತೇವೆ. ಆದರೆ ಇದೇ ಸಮಸ್ಯೆಯನ್ನು ನಾವು ಸ್ವತಃ ಪತ್ರಕರ್ತರು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿ ವರದಿ ಮಾಡೋದ್ರ ಬದಲು ಅದನ್ನ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಒಂದು ಸ್ಥಳಕ್ಕೆ ಕರೆಸಿ ಗ್ರಾಮೀಣ ಪ್ರದೇಶದಲ್ಲಿ ಜನರ ಸಮಸ್ಯೆಯನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಅದನ್ನು ಬಗೆಹರಿಸುವ ಆ ಒಂದು ಪ್ರಯತ್ನ ಪತ್ರಕರ್ತರ ಸಂಘದಿಂದ ನಾವು ಮಾಡಿದ್ದೆವು. ಮೊದಲ ವರ್ಷ ನಾವು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಪುತ್ತೂರು ಸರಕಾರಿ ಶಾಲೆಯ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಆರಂಭದಲ್ಲಿ ನಮ್ಮ ಕಲ್ಪನೆ ಯಾವ ರೀತಿ ಆಗುತ್ತದೆ ಎಂಬ ಒಂದು ಕಲ್ಪನೆ ಕೂಡ ನಮ್ಮಲ್ಲಿ ಇರಲಿಲ್ಲ. ಆದರೆ ಮೊದಲ ವರ್ಷದಲ್ಲಿ ನಾವು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಮಾಡಿದ ಕಾರ್ಯಕ್ರಮ ನಮಗೆ ಬಹಳಷ್ಟು ಯಶಸ್ವಿಯಾಯಿತು. ಪುತ್ತೂರು ಸರಕಾರಿ ಶಾಲೆಯಲ್ಲಿ ನಾವು ಗ್ರಾಮವಾಸ್ತವ್ಯ ಮಾಡಲು ನಮಗೆ ಆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಮುಖ್ಯೋಪಾಧ್ಯಾಯರು ಒಂದು ಮಾತನ್ನು ಹೇಳಿದರು. ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ 40 ಇತ್ತು, ಯಾವುದೇ ಮೂಲಭೂತ ಸೌಕರ್ಯ ಇರಲಿಲ್ಲ, ಶಿಕ್ಷಕರ ಕೊರತೆ ಇತ್ತು. ನಾವು ಆ ಶಾಲೆಗೆ ಶಿಕ್ಷಕರ ನೇಮಕವನ್ನು ಮಾಡಿದೆವು, ವೇತನವನ್ನು ಪತ್ರಕರ್ತರ ಸಂಘದಿಂದ ಕೊಟ್ಟೆವು. ಆ ಶಾಲೆಗೆ ಕಂಪ್ಯೂಟರ್ ಬೇಕಿತ್ತು, ಕಂಪ್ಯೂಟರನ್ನು ದಾನಿಗಳ ನೆರವಿನಿಂದ ಒದಗಿಸಿಕೊಟ್ಟು. ಶಾಲೆಗೆ ಲೈಬ್ರರಿ ಬೇಕಿತ್ತು, ಲೈಬ್ರರಿಯನ್ನು ಕೂಡ ಪತ್ರಕರ್ತರ ಸಂಘದಿಂದ ಒದಗಿಸುವ ವ್ಯವಸ್ಥೆಯನ್ನು ಮಾಡಿದೆವು. ಇದರೊಟ್ಟಿಗೆ ಅಲ್ಲಿ ಮಧ್ಯಾಹ್ನದ ಬಿಸಿಯೂಟಕ್ಕೆ ತರಕಾರಿಗಳನ್ನು ಅಂಗಡಿಯಿಂದ ತರಲಾಗಿತ್ತು. ನಾವೊಂದು ಕಾನ್ಸೆಪ್ಟನ್ನು ಮಾಡಿದೆವು. ತೋಟಗಾರಿಕೆ ಇಲಾಖೆಯವರ ಸಹಭಾಗಿತ್ವದಲ್ಲಿ ನಾವು ಒಂದು ಕೈತೋಟವನ್ನು ವಿದ್ಯಾರ್ಥಿಗಳಿಗೆ ನಿರ್ಮಿಸಿಕೊಟ್ಟರು. ಇವತ್ತು ಆ ಶಾಲೆಯಲ್ಲಿ ಸುಮಾರು 3 ವರ್ಷದಲ್ಲಿ ಅವರು 10,000ಕ್ಕೂ ಹೆಚ್ಚು ರೂಪಾಯಿ ಮೌಲ್ಯದ ತರಕಾರಿಗಳನ್ನು ಬೆಳೆಸಿ ಅದನ್ನು ಮಾರಾಟ ಮಾಡಿ ಶಾಲೆಯ ಅಭಿವೃದ್ಧಿಗೆ ಅದನ್ನು ಬಳಸ್ತಾ ಇದ್ದಾರೆ ಆ ನಿಧಿಯನ್ನು. ಅದರೊಟ್ಟಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಇದೇ ಒಂದು ಕೈತೋಟದಿಂದ ತರಕಾರಿಗಳನ್ನು ಉಪಯೋಗಿಸಿಕೊಂಡು ಸಾವಯವ ತರಕಾರಿಗಳನ್ನು ಇವತ್ತು ಆ ಶಾಲೆಯ ಮಕ್ಕಳೇ ಬೆಳೆಸಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಕಳೆದ ಬಾರಿ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಸಂದರ್ಭದಲ್ಲಿ ಮಾರ್ಚ್ 7 ಮತ್ತು 8ರಂದು ಮಂಗಳೂರಿನಲ್ಲಿ ನಡೆದ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಬೇಕಾಗುವ ತರಕಾರಿಗಳನ್ನು ಕೂಡ ಅವರು ನಮಗೆ ಪೂರೈಕೆ ಮಾಡಿದ. ಆ ಶಾಲೆಯಲ್ಲಿ ಬೆಳೆದ ಸುಮಾರು 2 ಕ್ವಿಂಟಲ್ ಸೌತೆಕಾಯಿ ಹಾಗೂ ಇತರ ತರಕಾರಿಗಳನ್ನು ಅವರು ನಮಗೆ ಸಮ್ಮೇಳನ ಮುನ್ನ ದಿನವೇ ತಂದುಕೊಟ್ಟಿದ್ದರು. ಹಾಗಾಗಿ ನಾವೇನು ಆ ಶಾಲೆಗೆ ಗೌರವವನ್ನು ಕೊಟ್ಟಿದ್ದೇವೆ, ಏನು ಮಾಡಿದ್ದೇವೆ, ಅದಕ್ಕೆ ಪ್ರತಿಫಲವಾಗಿ ಆ ಶಾಲೆಯ ಮಕ್ಕಳು ಕೂಡ ಒಂದು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದು. ಇದರೊಟ್ಟಿಗೆ ನಾವು 2020ರಲ್ಲಿ ನಾವು 19ರಲ್ಲಿ ಮಡಪಾಡಿಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಮಾಡಿದ್ದೆವು. ಆ ಒಂದು ಗ್ರಾಮ ವಾಸ್ತವ್ಯದ ಫಲವಾಗಿ ನಮಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪನವರಿಗೆ ನಾವು ಗ್ರಾಮೀಣ ರಸ್ತೆಗೆ 2 ಕೋಟಿ ರೂಪಾಯಿಯನ್ನು ಕೇಳಿದಾಗ 2 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮಂಜೂರು ಮಾಡಿದೆ. ಇದರೊಟ್ಟಿಗೆ
2020ರಲ್ಲಿ ನಾವು ಕೊಂಬಾರಲ್ಲಿ, ಕಡಬ ತಾಲೂಕಿನ ಕೊಂಬಾರಲ್ಲಿ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡಿದ್ವಿ. ಇವತ್ತರಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತದೆ. ಇದರೊಟ್ಟಿಗೆ ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು ನಾವು ಕೂಡ ಹಮ್ಮಿಕೊಂಡಿದ್ದೆವು. ಮಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಕೋಮು ಸೂಕ್ಷ್ಮ ವಿಚಾರಗಳಿಗೆ ಪ್ರಸಿದ್ಧಿಯನ್ನು ಪಡಿತಾ ಇದೆ. ಮುಖ್ಯವಾಗಿ ಮಂಗಳೂರಿನ ಇವತ್ತು ರಾಜ್ಯದ ಹೊರತಾಗಿ ಬೇರೆ ಬೇರೆ ರಾಜ್ಯದಲ್ಲಿ ವಾಸಿಸಿರುವ ಒಂದು ಸಿವಿಲೈಸೇಷನ್ಸ್ ಇದ್ದಾರೆ, ಜನರಿದ್ದಾರೆ. ಅವರು ತಮ್ಮ ಮಕ್ಕಳನ್ನ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿ, ಶಿಕ್ಷಣಕ್ಕೆ ಬೇಕಾಗಿ ಕಳಿಸಿಕೊಡುವಾಗ ಇಲ್ಲಿ ಮಂಗಳೂರು ಅಂದರೆ ನಮಗೆ ಇವತ್ತು ಕಮ್ಯುನಲ್ ಸಿಟಿ. ಯಾಕೆಂದರೆ ಇವತ್ತು ಸಣ್ಣ ಪುಟ್ಟ ಘಟನೆಗಳಾದರೂ ಕೂಡ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ಕೆಲಸ ಕೂಡ ಆಗ್ತದೆ. ಆದರೆ ಮಂಗಳೂರು ಯಾವ ರೀತಿ ಇದೆ, ಮಂಗಳೂರಿನ ಜನಜೀವನ ಯಾವ ರೀತಿ ಇದೆ, ಇಲ್ಲಿಯ ಕೋಮು ಸೌಹಾರ್ದ ವಾತಾವರಣ ಯಾವ ರೀತಿ ಇದೆ ಎಂಬುದನ್ನು ನಾವು ಮಾಧ್ಯಮಗಳ ಮೂಲಕವೇ ಜನರಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಯಾರು ಕೋಮು ಸೌಹಾರ್ದದ ಬಗ್ಗೆ, ಒಂದು ಸಾಮರಸ್ಯದ ಬಗ್ಗೆ ಹೆಚ್ಚಿನ ವರದಿಗಳನ್ನು ಮಾಡ್ತಾರೆ, ಆ ವರದಿಗಾರರಿಗೆ ನಾವು ಒಂದು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನು 2019ರಂದು ನಾವು ಆರಂಭ ಮಾಡಿದೆವು. ಮೊದಲ ವರ್ಷ ವಿಜಯ ಕರ್ನಾಟಕ ಪತ್ರಿಕೆಯ ಮೊಹಮ್ಮದ್ ಆರಿಫ್ ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದರು. ಕಳೆದ ವರ್ಷ ವಿಜಯವಾಣಿ ಪತ್ರಿಕೆಯ ಅನ್ಸಾರ್ ಇನ್ನೋಳಿ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದು, ಈ ಬಾರಿ ನಾವು 3ನೇ ವರ್ಷದ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವ ಸಂದೀಪ್ ವಾಗ್ಲೆ ಅವರು ಇವತ್ತು ಆಗಮಿಸಿದ್ದಾರೆ. ಪತ್ರಕರ್ತರಿಗೆ ಡಾಕ್ಟರೇಟ್ ಪಡೆದವರು ಬಹಳ ಕಡಿಮೆ. ಹಿಂದೆ ರೊನಾಲ್ಡ್ ಅಲಿನ್ ಫರ್ನಾಂಡಿಸ್ ಅದರ ಬಳಿಕ ಸಂದೀಪ್ ವಾಗ್ಲೆ ಒಬ್ಬರೇ ಡಾಕ್ಟರೇಟ್ ಪದವಿ ಪಡೆದು ಪತ್ರಕರ್ತರ ಕೆಲಸ ಮಾಡ್ತಿರೋರು. ಸಂದೀಪ್ ವಾಗ್ಲೆ ಅವರು ಬಹಳ ಸೂಕ್ಷ್ಮ ಮನಸ್ಸಿನ ಮತ್ತು ಬಹಳ ಪ್ರಗತಿಪರ ಚಿಂತನೆ ಒಬ್ಬ ಪತ್ರಕರ್ತ. ಸಾಮಾನ್ಯವಾಗಿ ಅವರ ವರದಿಗಳಲ್ಲಿ ಮತ್ತು ಅವರ ವಿಶೇಷ ವರದಿಗಳಲ್ಲಿ ಅವರು ಸಮಾಜದಲ್ಲಿ ಯಾರು ಬಹಳ ದೊಡ್ಡ ಕಡೆಯ ವ್ಯಕ್ತಿಗಳಿದ್ದಾರೆ, ಯಾರು ಬಹಳ ಶೋಷಿತ ವರ್ಗ ಇದ್ದಾರೆ, ಅವರಿಗೆ ನ್ಯಾಯ ಒದಗಿಸುವ ದಿಕ್ಕಿನಲ್ಲಿ ಬಹಳ ಒಳ್ಳೆಯ ಮತ್ತು ಸರ್ಕಾರದ ಮತ್ತು ಜಿಲ್ಲಾಡಳಿತದ ಗಮನ ಸೆಳೆಯುವಂತಹ ವರದಿಗಳನ್ನ ಮಾಡ್ತಾ ಬಂದವರು. ಜೊತೆ ಬ್ರ್ಯಾಂಡ್ ಮಂಗಳೂರು ನೀವು ಅವರು ಹೇಳಿದಾಗೆ 2019ರಲ್ಲಿ ಈಗ ನೆನಪಿನ ಏನು ಪ್ರಥಮ ಸಮ್ಮೇಳನದ ಒಂದು ನೆನಪಿನ ಸಂಚಿಕೆಯನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲೂ ಫೋಟೋ ಇದೆ. ಅದನ್ನು ಜೋಗಿ ಅವರಿಗೆ ಆ ಫೋಟೋನ ತೋರಿಸ್ತಾ ಇದ್ದೆ. ಅವಾಗ ಪುತ್ತೂರಲ್ಲಿ ಆದ ಪ್ರೋಗ್ರಾಮ್ ತುಂಬ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ. ಅದು ಆದ ನಂತರ ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಇರಲಿಲ್ಲ. ಬಟ್ ಆವಾಗ ನಾನು ನೋಡಿದ ಮಟ್ಟಿಗೆ ತುಂಬ ಎಫರ್ಟ್ ಮಾಡಿ ಸಿಸ್ಟಮೆಟಿಕಲಿ ಆ ಪ್ರೋಗ್ರಾಮ್ ಅನ್ನು ನಡೆಸುವಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನನಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಇವತ್ತಿನ ಪತ್ರಿಕಾ ದಿನಾಚರಣೆ ಈಗಾಗಲೇ ಇಂಟ್ರೊಡಕ್ಷನ್ ಮಾಡುವಾಗ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ ಶ್ರೀನಿವಾಸ್ ಅವರು. ಪತ್ರಿಕಾ ಮಾಧ್ಯಮದವರು, ಮಾಧ್ಯಮ ಅಂದ್ರೆ ಏನು, ಈಗ ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್. ಅದರಲ್ಲಿ ಬರೀ ಪ್ರಿಂಟ್ ಮಾಧ್ಯಮಗಳಲ್ಲ, ವೆಬ್ಸೈಟ್ಸ್ ಇದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಮಾಹಿತಿ ಎಲ್ಲ ಕಡೆ ಇದೆ. ಇನ್ಫಾರ್ಮೇಶನು ಡಿಸ್ಇನ್ಫಾರ್ಮೇಶನು ಅದರ ಬಗ್ಗೆ ಆಲೋಚನೆ ಮಾಡುವಂಥ ಸದ್ಯಕ್ಕೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಜರ್ನಲಿಸಮ್ ಮಾಡುವವರು ತುಂಬ ಕಡಿಮೆ. ಸೊ ಅದಕ್ಕೋಸ್ಕರ ಇವತ್ತಿನ ಏನು ಪ್ರಶಸ್ತಿ ನಾವು ಪ್ರದಾನ ಮಾಡಿದ್ದೀವಿ ಸಂದೀಪ್ ವಾಗ್ಲೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇವರು ಹೇಳಿದಾಗೆ ಅವರು PhD ಸಹ ಮಾಡಿದ್ದಾರೆ. ಅಂದರೆ ಒಂದು PhD ಮಾಡುವುದು ಸ್ವಲ್ಪ ಸಿನ್ಸಿಯರಿಟಿ ಬೇಕಪ್ಪ. ನಾನು ಒಂದು ಗ್ರ್ಯಾಜುಯೇಷನ್ ಮಾಡಿದ ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವುದು, ಅದಾದ ನಂತರ PhD ಮಾಡುವುದು, ಇಟ್ ಟೇಕ್ಸ್ ಎಫರ್ಟ್. ಒಂದು ಸಿನ್ಸಿಯರ್ ವ್ಯಕ್ತಿಯನ್ನಾಗಿ ಅವರು ಈ PhD ಅಚೀವ್ ಮಾಡಿದ್ದಾರೆ. ಒಂದು ಪ್ರಶಸ್ತಿ ಇವತ್ತು. ಸೊ ಐ ಥಿಂಕ್ ಇಟ್ ಡಿಸರ್ವ್ಸ್ ದ ಅವಾರ್ಡ್ ಆಲ್ಸೋ. ಮತ್ತೆ ಇನ್ನು ಮುಂದಕ್ಕೆ ಸಹ ಏನು ಅವರು ಮಾಡ್ತಾರೆ ಕೆಲಸ, ಅದರಲ್ಲಿ ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಲಿ. ಅದಕ್ಕೋಸ್ಕರ ಅವರಿಗೆ ನಾನು ಆಲ್ ದ ಬೆಸ್ಟ್ ವಿಶಸ್ ಅನ್ನು ಅರ್ಪಿಸುತ್ತೇನೆ. ಇನ್ನೊಂದು ವಿಚಾರ, ಈಗ ಐ ಆಲ್ವೇಸ್ ವಾಂಟೆಡ್ ಟು ಇಂಟ್ರಾಕ್ಟ್. ನಾನು ಬಂದ ನಂತರ ಈ ಫಾರ್ಮಲ್ ಇಂಟ್ರಾಕ್ಷನ್ ಯಾವುದೂ ಆಗಿಲ್ಲ. ಯಾಕೆ ಕರೋನಾ ಸಂದರ್ಭ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳು ಆಗಲಿ ಎಲ್ಲರೂ ಕರೆಸಿ ಒಮ್ಮೆ ಮಾತಾಡುವಂಥ ಸಂದರ್ಭ ಬಂದಿಲ್ಲ. ಇವತ್ತು ನನಗೆ ಕರೆದಾಗ ಐ ಥಾಟ್ ಇಟ್ಸ್ ಗುಡ್ ಅಪಾರ್ಚುನಿಟಿ, ಒಳ್ಳೆ ಅವಕಾಶ ಸಿಕ್ಕಿದೆ ಎಲ್ಲರ ಜೊತೆ ಹೋಗಿ ಮಾತಾಡೋಣ ಒಮ್ಮೆ. ಏನು ಮಾತಾಡಬೇಕಂತೆ, ಯಾಕೆಂದರೆ ನಾನು ಮೀಡಿಯಾ ಅಂದರೆ ಏನು ನಾನು ಡೈಲಿ ನ್ಯೂಸ್ ಪೇಪರ್ ಓದ್ತೀನಿ. ಸೊ ಐ ಎಕ್ಸ್ಪೆಕ್ಟ್
ನಾವು ಮಾಡಿದ ಕೆಲಸದ ಬಗ್ಗೆ ಒಂದು ಬರುತ್ತೆ, ಅದು ನಿಜ. ಬಟ್ ನಾವು ಮಾಡದೇ ಇರುವ ಸಹ ಸುಮಾರು ಕೆಲಸಗಳು ಇರ್ತವೆ, ಅದರ ಬಗ್ಗೆ ಸಹ ಫೀಡ್ಬ್ಯಾಕ್ ಬರ್ತಾ ಇರ್ತದೆ. ಏನ್ ಮಾಡದೇ ಇರುವ ಏನ್ ಕೆಲಸ ಇದೆ ಅದರ ಬಗ್ಗೆ ಎಷ್ಟು ಫೀಡ್ಬ್ಯಾಕ್ ಬರುತ್ತದೆ, ಅದರ ಮೇಲೆ ನಾವು ಏನ್ ಮಾಡಬಹುದಾ ನಮ್ಮಷ್ಟಕ್ಕೆ, ಆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಏನಿದೆ ಆ ಲೆಕ್ಕದಲ್ಲಿ ನಾನು ಮೀಡಿಯಾವನ್ನು ನೋಡ್ತೀನಿ. ಅಂದ್ರೆ ಮೀಡಿಯಾ ಈಸ್ ಮಚ್ ಬಿಗರ್ ದೆನ್, ನಾವೇನು ಹೇಳ್ತೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒನ್ ಆಫ್ ದ ಪಿಲ್ಲರ್ಸ್. ನೀವೊಂದು ಇಟ್ಸ್ ನಾಟ್ ಸಮ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಸಹ ಇದೆ. ಇಟ್ಸ್ ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಆರ್ ಡೆಮೋಕ್ರಸಿ. ಎಲ್ಲಿ ಸರ್ಕಾರ ನಮ್ಮ ಕಡೆಯಿಂದ ಬೀಯಿಂಗ್ ಪಬ್ಲಿಕ್ ಸರ್ವೆಂಟ್ ನಮ್ಮಿಂದ ಏನಾದರೂ ಕಡಿಮೆ ಬಿದ್ದಲ್ಲಿ, ಎಫರ್ಟ್ ಕಡಿಮೆ ಬಿದ್ದಲ್ಲಿ, ಅಥವಾ ಜನರ ಸಮಸ್ಯೆ, ಸಾರ್ವಜನಿಕರ ಸಮಸ್ಯೆ ಇದ್ದಲ್ಲಿ ಅಂತಹದನ್ನು ನೀವು ಒಂದು ವಾಯ್ಸ್ ಕೊಡುವಂತ ಕೆಲಸ ನಿಮ್ಮಿಂದ ಆಗಲಿ, ಆ ಒಂದು ನನ್ನ ನಿರೀಕ್ಷೆಯನ್ನು ವ್ಯಕ್ತಪಡಿಸುತ್ತಾ